ಸುರತ್ಕಲ್ ಬಂಟರ ಸಂಘದ ವತಿಯಿಂದ ಅಜಾತಶತ್ರು kprakashshetty ಅವರಿಗೆ ಪ್ರಕಾಶಾಭಿನಂದನಾ ಕಾರ್ಯಕ್ರಮವನ್ನು ಡಿಸೆಂಬರ್ 25ರಂದು ಹಮ್ಮಿಕೊಂಡಿದ್ದು, ಇದರ ಅಂಗವಾಗಿ ಪೂರ್ವಭಾವಿ ಸಭೆಯು ಸುರತ್ಕಲ್ನ ಬಂಟರ ಭವನದಲ್ಲಿ ನಡೆಯಿತು. ಅಜಾತಶತ್ರು ಸ್ನೇಹಮಯಿ ದಾನಶೂರ kprakashshetty ಅವರನ್ನ ಉಭಯ ಜಿಲ್ಲೆಯ ವತಿಯಿಂದ ಡಿಸೆಂಬರ್ 25ರಂದು ಬಂಟರ ಸಂಘದ ವತಿಯಿಂದ ಅಭಿನಂದಿಸಲಿದ್ದು, ಆ ಪ್ರಯುಕ್ತ ಸುರತ್ಕಲ್ನ ಬಂಟರ ಭವನದಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಕಾಶಾಭಿನಂದನಾ ಸಮಿತಿಯ ಅಧ್ಯಕ್ಷರಾದ ಗುರ್ಮೆ ಸುರೇಶ್ ಶೆಟ್ಟಿ ಅವರು, ಪ್ರಕಾಶ್ ಶೆಟ್ಟಿ ಅವರ 60ನೇ ಸಂಭ್ರಮೋತ್ಸವವನ್ನು ಆಚರಿಸಲು ಈಗಾಗಲೇ ತಯಾರಿಯನ್ನ ಮಾಡ್ತಾ ಇದ್ದೇವೆ. ವಿನೂತನ ರೀತಿಯಲ್ಲಿ ಕಾರ್ಯಕ್ರಮವನ್ನ ಮಾಡಲಾಗುವುದು ಎಂದು ಮಾಹಿತಿ ನೀಡಿದರು. ವಿಶೇಷ ಬಂದಾಗ ಆ ಮನುಷ್ಯ ಸುರುಟು ಹಿಂಗೆ ಪ್ರಿಂಟಿಂಗ್ ಪ್ರೆಸ್ ಚಾಲು ಮಾಡ್ತಾರೆ. ಅವು 5% ಒಕ್ಕಾರ ಹೋಗಿ ಹೋಟೆಲ್ ಇದ್ದೀವಿ ಒಂದು ಬಂಜಾರ ಹಿಂಗೆ ಹೋಟೆಲ್ ಪ್ರಾರಂಭ ಮಾಡ್ತಾರೆ. ಇನಿ ಅವರ ಇಂಟರ್ನ್ಯಾಷನಲ್ 5 ಸ್ಟಾರ್ ಹೋಟೆಲ್ 4 ಹೋಟೆಲ್ ಉಂಟು. ಆಗ 600 ಹೋಟೆಲ್ ಬಂಜಾರ ಹೋಟೆಲ್ ಸುರುಗಳಿಗೆ ಉಪ್ಪು ಹೋಗ್ತಲ್ಲ ಅಲ್ಲಿ ಬಂಜಾರ ಹೋಟೆಲ್ ಮಾಡಿ ಒಕ್ಕ 5 ಪಕ್ಕ ಬ್ಯಾಂಗ್ಳೂರಲ್ಲಿ ನ್ಯಾಷನಲ್ ಗೇಮ್ಸ್ ಆಗ್ತದೆ. 5 ಪಕ್ಕ ರನ್ನೇ ಮಲ್ಲ 22,000 ಜನ ಅಥ್ಲೀಟ್ಗಳಲ್ಲಿ ಸುಮಾರು 22 ಜನ ಹಾಗಾಗಿ ಹಾಸ್ಪಿಟಲ್. ಈ ಸಂದರ್ಭ ಪೂರ್ವಭಾವಿ ಸಭೆಯಲ್ಲಿ ಪ್ರಧಾನ ಸಂಚಾಲಕರಾದ ಸಂತೋಷ್ ಶೆಟ್ಟಿ ಪುಣೆ, ಜೇಕರ್ ಶೆಟ್ಟಿ ಇಂದ್ರಾಳಿ, ಸುರೇಶ್ ಚಂದ್ರ ಶೆಟ್ಟಿ, ಸುಧಾಕರ್ ಮತ್ತಿತರರು ಭಾಗವಹಿಸಿದರು.